ಇತ್ತೀಚೆಗೆ ಪೊಲೀಸರನ್ನ ಎಂಜಲು ತಿನ್ನುವ ನಾಯಿಗಳೆಂದು ಸಂಬೋಧಿಸಿದ ಕರ್ನಾಟಕ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಟೀಕೆಗಳು ಕೇಳಿ ಬಂದ ಬೆನ್ನಲ್ಲೇ ಇದೀಗ ಈಶ್ವರಪ್ಪ ಪೊಲೀಸರ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಶಿವಮೊಗ್ಗ ನಗರ ದೊಡ್ಡಪೇಟೆ ವ್ಯಾಪ್ತಿಯ ಅಂಗಡಿ ಹಾಗೂ ಗೂಡಂಗಡಿಗಳಲ್ಲಿ ಬೀಡಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದವರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ರು. ಈ ಸಂಬಂಧ ಮಾರಾಟಗಾರರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಬಳಿ ಬಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ದೊಡ್ಡಪೇಟೆ ಪಿಐ ಹರೀಶ್ ಪಟೇಲ್ಗೆ ಫೋನ್ ಮಾಡಿದ ಈಶ್ವರಪ್ಪ, ಬೇರೆ ಕಡೆ ಇಲ್ಲದ ಕಾನೂನು ಶಿವಮೊಗ್ಗಕ್ಕೆ ಏಕೆ, ಪ್ರಕರಣ ದಾಖಲಿಸಬೇಡಿ ಎಂದು ಬಾಲಿಶವಾಗಿ ಮಾತನಾಡಿದ್ದಾರೆ. ಪಿಐಗೆ ಕಾಲ್ ಮಾಡಿ 4-5 ಅಂಗಡಿಗಳಿಂದ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡು ಹೋಗಿದ್ದೀರಂತಲ್ಲ, ಏಕೆ ಎಂದು ಈಶ್ವರಪ್ಪ ಕೇಳಿದ್ದಾರೆ. ಅದಕ್ಕೆ ಪಿಐ ಬೀಡಿ ಉತ್ಪನ್ನ ಮಾರಾಟ ಕಾನೂನು ಬಾಹಿರ ಸರ್ ಎಂದರು. ಅದಕ್ಕೆ ಈಶ್ವರಪ್ಪ ಇದಕ್ಕೇನು ಪರಿಹಾರ ಎಂದು ಮರುಪ್ರಶ್ನೆ ಹಾಕಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಪಿಐ ಸರ್ ಮಾರಾಟ ಮಾಡಬಾರದು, ಬೇಕಿದ್ರೆ ಪ್ಯಾಕ್ ಸಿಗರೇಟ್ ನೀಡಬಹುದು ಎಂದು ಹೇಳಿದ್ರು. ಈಶ್ವರಪ್ಪ ಪಿಐಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ನಾನೊಂದು ಪ್ಯಾಕ್ ಸಿಗರೇಟ್ ತರ್ತೀನಿ, ಅದನ್ನ ರಸ್ತೆಯ ಮೇಲೆ ಹೊಡಿತೀನಿ, ಆಗ ನೀವು ಪ್ರಕರಣವನ್ನ ದಾಖಲಿಸಿ ಸಿಗರೇಟ್ ಸೇದುವವನಿಗೆ ಹಿಡ್ಕೊಂಡು ಒದೀರಿ. ಸಿಗರೇಟ್ ಮಾರೋದಕ್ಕೆ ಅನುಮತಿ ಇದೆ ತಾನೆ, ಸಿಂಗಲ್ ಆಗಿ ಮಾರಬಾರ್ದಾ? ಇದು ಯಾವಾಗಿಂದ ಇರೋ ಕಾನೂನು? ಇದ್ದಕ್ಕಿದ್ದಂತೆ ಈ ಕಾನೂನು ಯಾಕೆ ಅನುಷ್ಠಾನ ಮಾಡ್ತಾ ಇದ್ದೀರಾ? ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲದ ಕಾನೂನು ಶಿವಮೊಗ್ಗಕ್ಕೆ ತಂದಿದ್ದೇರೇನೋ ಎಂದು ಯಾರು ಸಿಗರೇಟ್ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುತ್ತಾರೋ ಅಂತವರನ್ನ ಒದ್ದು ಲಾಕಪ್ಗೆ ಹಾಕಿ ಅಂಗಡಿಯಲ್ಲಿ ಸಿಗರೇಟ್ ಮಾಡಬೇಡಿ ಎಂಬುದು ಹುಚ್ಚು ಆದೇಶ ಅಲ್ವಾ ಎಂದು ಈಶ್ವರಪ್ಪ ಕಾನೂನನ್ನೇ ಪ್ರಶ್ನೆ ಮಾಡಿದ್ದಾರೆ. ಈಗ ಅಂಗಡಿಯಿಂದ 4-5 ಅಂಗಡಿಗಳಿಂದ ಮೆಟೀರಿಯಲ್ ತಗೊಂಡೋಗಿದ್ದೀರಂತಲ್ಲ, ಇದಕ್ಕೇನು ಪರಿಹಾರ ಏನು? ಅಲ್ಲಪ್ಪ, ಈಗ ನಾನು ಅಂಗಡಿ ಹೋಗ್ತೀನಿ, ಒಂದು ಪ್ಯಾಕೆಟ್ ಸಿಗರೇಟ್ ತಗೊಂಡು ಇಟ್ಕೊಂಡ್ ಬರ್ತೀನಿ. ಅವ್ರು ರಸ್ತೆಯಲ್ಲಿ ಯಾವನ ಸಿಗರೇಟ್ ಸೇತಾನೋ ಅವ್ನು ಇಟ್ಕೊಂಡು ಒದಿರಿ. ಇವರು ಸಿಗರೇಟ್ ಮಾರಕ್ ಪರ್ಮಿಷನ್ ಇದೆ ಅಂತಾನೆ. ಸಿಂಗಲ್ ಆಗಿ ಮಾಡಬಾರ್ದ? ಈಗ ಯಾವಾಗಿಂದ ಇದು? ಇದ್ದಕ್ಕಿದ್ದಂಗೆ ನೀವೇನು ಯಾವ ಕಾಯಿಲೆ ಬಂದು ನಿಮ್ಗಿದು? ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲದೆ ಶಿವಮೊಗ್ಗ ತಂದಿರಿ ಏನು? ಹೂನಪ್ಪ, SP ಅವ್ರು ಹೇಳಿ, ಯಾರು ಹುಡುಗರು ಅಂಗಡಿ ಎದುರಿಗಿರ್ತಾರೆ ಅವ್ರು ಒದ್ದು ಹೇಳ್ಕೊಂಡು ಒಳಗಾಗಿ ನಿಮ್ಗೆ ಲಾಕಪ್ನಾಗೆ. ನೀವು ಅಂಗಡಿಯಾಗಿ ಸಿಗರೇಟ್ ಮಾರಾಟ ಮಾಡಬೇಡಿ ಅಂತ ಹುಚ್ಚು ಆರ್ಡರ್ ಅಲ್ವಾ ಇದು? SP ಏನ್ ರೋಗ ಬಂದಿದ್ಯಾ? ಇತ್ತೀಚೆಗೆ ಶುರುವಾಗಿದೆ ಇದು ಕಾಯಿಲೆ. ಎಂದೂ ಇರಲಿಲ್ಲ. 2009 ಇದ್ರೆ ಮಲ್ಕೊಂಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಈಗ ಜೀವನ ಹೆಂಗ್ ಮಾಡ್ಬೇಕು ಇವರು? ಹೂನಪ್ಪ, ನೀನ್ ಕಾಯ್ದೆ ಇದೆ ಅಂತ ನನ್ಗೆ ಇವತ್ತು ಹೇಳ್ತಾ ಇದೆಯಾ? 2009 ಇದೆ ಅಂತ, 2009ರಿಂದ ಇದೆ ಅಂತ. ಈಗ 2021 ಇದೀವಿ ನಾವೀಗ. ಇಷ್ಟು ವರ್ಷ ಸುಮ್ಮನೆ ಇದ್ದಕ್ಕಿದ್ದಂಗೆ ಸಿಗರೇಟ್ ಅಂಗಡಿಗಳು ಹೋಗಿ ಅಂಗಡಿಗೆ ಸಾಮಾನುಗಳು ತಗೊಂಡ್ಬಂದ್ಬಿಟ್ರೆ ಏನ್ ಮಾಡ್ಬೇಕು ಅವರು? ಅಲ್ಲಿ ಯಾರು ಸಿಗರೇಟ್ ರಸ್ತೆ ಸೇರ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ರಿ. ಈ ಅಂಗಡಿಯಲ್ಲಿ ಜೀವನ ಮಾಡ್ಬೇಕು. ನಾನು ಹೇಳಿದ ಅರ್ಥ ಮಾಡ್ಕೊಂಡ್ರೆ ನೋಡಿ, ಈ ಸುಮ್ಮನೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಮೈ ಮೇಲೆ ಹಾಕೋತೀರ ಅಂತೇನೆ. ಅಂಗಡಿಯಾಗಿ ಸಿಗರೇಟ್ ಮಾರಾಟ ಮಾಡಬಾರ್ದು ಕಾನೂನು ಇದೆನ್ರಿ? ತಲೆಗೆ ಕೆಟ್ಟಿದೆ ನಿಮಗೆ? ಆಯ್ತು, ಒಂದು ರೌಂಡ್ ಹೇಳ್ರಿ ಮುಂಚೆ. ಅವ್ರೆಲ್ಲ ನೋಡಪ್ಪ ಲೂಸ್ ಮಾಡಬೇಡ್ರಿ ಅಂತ ಹೇಳ್ರಿ. ಒಂದು ಇದಕ್ಕಿಂತನೂ ಯಾವನ್ ರಸ್ತೆಯಲ್ಲಿ ಸಿಗರೇಟ್ ಸೇರ್ತಾನೋ ಅವ್ರು ಹಿಡ್ಕೊಂಡೋಗಿ ಕೇಸ್ ಹಾಕ್ರಿ. ಏನು ಈ ಜೀವನ ಮಾಡಕ್ಕೆ ತೊಂದರೆ ಕೊಟ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಇದು ಹೆಂಗ್ ಜೀವನ ಮಾಡ್ಬೇಕು ಅವರು?